ಎಲ್ಲ ಮಾಧ್ಯಮದವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನೋ ವಿಚಾರ ನಾನು ಕೂಡ ಮೊನ್ನೆ ನೋಡಿದೆ. ಒಬ್ಬರಿಗೆ ಉಲ್ಲೇಖ ಮಾಡುವಂಥದ್ದು ಭಾರಿ ಸುಲಭದ ಕೆಲಸ. ಯಾರಾದರೂ ಮೈಕು ಸಿಕ್ಕಿದರೆ ಉದ್ದಕ್ಕೆ ಬಿಡುವಂಥದ್ದು ಭಾರಿ ಸುಲಭ. ಆದರೆ ಅದನ್ನು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಒಬ್ಬರು ಸ್ವಾಮೀಜಿ ಹೇಳಿದರು, ರಾಜಕೀಯದಂಥವ್ರು ಅಂತ ಹೇಳಿದರೆ ಅವರಿಗೆ ಗೌರವನೇ ಇಲ್ಲ. ನಾನು ಕೂತ್ಕೊಂಡಿದ್ದೆ, ಆ ಕಡೆ ಸ್ವಾಮೀಜಿ ಕೂತ್ಕೊಂಡಿದ್ರು, ಈ ಕಡೆ ನಾನು ಕೂತ್ಕೊಂಡಿದ್ದೆ. ರಾಜಕೀಯದಂಥವ್ರಿಗೆ ಅವರಿಗೆ ಮರ್ಯಾದೆಯೇ ಇಲ್ಲ. ಭ್ರಷ್ಟಾಚಾರಿಗಳು ಅಂತ ಹೇಳಿದರೆ ಎಲ್ಲರೂ ಅವರನ್ನೇ ಕರೆಯೋದು. ಅವ್ರಿಗೆಲ್ಲಾದರೂ ಹೌದು ಫಸ್ಟ್ ನೀರು ಬೈಯುವಂಥದ್ದು ಯಾರಿಗೆ? ಸುಲಭ ಫ್ರೀಯಾಗಿ ಸಿಗೋದು ರಾಜಕೀಯದವರು. ಹೇಗೆ ಬೇಕಿದ್ರೂ ಬೈಬೋದು ಅವರಿಗೆ. ನಾನು ಉದ್ಯಮಿ ಆಗಿದ್ದೆ, ಈಗ ರಾಜಕೀಯಕ್ಕೆ ಬಂದಿದ್ದೇನೆ. ಆಗ ನಾನು ಬೈದದ್ದು ರಾಜಕೀಯದವ್ರಿಗೆ, ಹೆಂಚಿನ ಮಲಪೇರು ಮಾಡಿ ಏನು ಮಾಡ್ತಾರೆ ಸುಲಭವಾಗಿ ಸಿಗೋದು. ಆನಂತರ ಬೈಯುವಂಥದ್ದು ಪೊಲೀಸ್ನವರಿಗೆ, ಅವರು ನೆಕ್ಸ್ಟ್ ಸಿಗೋದು ಅವರೇ ಪೊಲೀಸ್ನವರಿಗೆ ಬೈಯುವಂಥದ್ದು. ಅದಕ್ಕೆ ನಾನು ಹೇಳಿದೆ, ನನ್ನ ಭಾಷಣದಲ್ಲಿ ನಾನು ಹೇಳಿದೆ, ಸ್ವಾಮೀಜಿಯವರೇ ಬೈಯುವುದು ಸುಲಭ ರಾಜಕೀಯದವರಿಗೆ, ಎಲ್ಲರೂ ಒಂದೇ ಥರ ಇದರಲ್ಲಿ ಇರೋದಿಲ್ಲ. ಈಗ ಈ ನಮ್ಮ ಮಾಧ್ಯಮ ಏನಾದರೂ ಎಲ್ಲಾದರೂ ಉಳಿದಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯವರಿಂದ, ಇಷ್ಟಾದರೂ ಉಳಿದಿರುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರಿಂದ ಉಳಿದಿರುವಂಥದ್ದು. ನೀವು ಬೆಂಗಳೂರಿನಲ್ಲಿ ನೋಡಿ, ಭ್ರಷ್ಟಾಚಾರವನ್ನು 100ರಿಂದ 100 ತೆಗಿಲಿಕ್ಕೆ ದೇವರ ಮೇಲೆಯಿಂದ ಬಂದರೂ ಸಾಧ್ಯ ಇಲ್ಲ ನನ್ನ ಪ್ರಕಾರ. ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅದರಲ್ಲೇ ಮಾಧ್ಯಮವನ್ನು ತುಂಬಿ ತುಳುಕ್ತಾ ಇದೆ ಅಂತ ಹೇಳಿದ್ರೆ ನಾನು ಒಪ್ಪುವುದಿಲ್ಲ. ಏನಾದರೂ ರಾಜಕೀಯದವರನ್ನು ಸ್ವಲ್ಪ ಹಿಡಿತದಲ್ಲಿ ಅವರಿಗೆ ಹೆದರಿಕೆ ನಮಗೆ ಇರುವುದು ಅಂತ ಹೇಳಿದರೆ ಮಾಧ್ಯಮದವರು, ಬೇರೆ ಯಾರ್ದು ಇಲ್ಲ. ಯಾರನ್ನಾಗಿ ಮಾಡ್ಬೋದು. ಮಾಧ್ಯಮದವರು ಏನು ಮಾಡೋದು, ಒಮ್ಮೆ ಬ್ಲಾಸ್ಟ್ ಹತ್ರ ಹೋಗ್ಬಿಡ್ತೀವಿ ಅಲ್ಲಿಗೆ. ಇವತ್ತು ಕಂಟ್ರೋಲಲ್ಲಿ ಯಾರಾದರೂ ರಾಜಕೀಯದವರು ಇದ್ದಾರೆ ಅಂತ ಹೇಳಿದರೆ, ಇಲ್ಲ ಬೇರೆ ಡಿಪಾರ್ಟ್ಮೆಂಟಿನವರು ಇದ್ದಾರೆ ಅಂತ. ನೀವು ಯಾವ ಡಿಪಾರ್ಟ್ಮೆಂಟ್ ಕರಪ್ಷನ್ ಇಲ್ಲ, ಎಲ್ಲಿ ಹೋದರೂ ಕರಪ್ಷನ್. ಯು ಆರ್ ಫೋರ್ಸ್ ಟು ಡೂ ದ ಕರಪ್ಷನ್. ಅಲ್ಲದ್ರೆ ನಾವು ಕರಪ್ಷನ್ ಮಾಡೋದಿಲ್ಲ ಅಂತ ಹೇಳಿದ್ರು ಯು ಹ್ಯಾವ್ ಟು ಫೋರ್ಸ್ ಟು ಡೂ ದ ಕರಪ್ಷನ್. ಆ ಥರ ಸಿಚುವೇಶನ್ಗಳು ಕೆಲವು ಕಡೆ ಬರ್ತದೆ. ಸೊ ರಾಜಕೀಯ ಮಾಧ್ಯಮದವರು 100% ಕರಪ್ಷನ್ ಅವ್ರಿಗೆ ಹೇಳಿರ್ಬೋದು, ಅವರ ಒಪಿನಿಯನು. ಬಟ್ ಖಂಡಿತ ಅದು ನಾನು ಅದಕ್ಕೆ ಒಪ್ಪಿಗೆ ಇಲ್ಲ. ಭ್ರಷ್ಟಾಚಾರ ರಾಜಕೀಯದವರು ಮಾಡ್ತಾನೆ ಅಂತ ಹೇಳಿದ್ರೆ ಎಲ್ಲರೂ ಮಾಡ್ತಾರೆ ಅಂತ ಒಪ್ಪಿದ್ದಾರೆ. ಒಳ್ಳೆಯ ಜನಗಳು ಇದ್ದಾರೆ, ಅಧಿಕಾರಿಗಳು ಕೆಲವರು ಒಳ್ಳೆಯವರು ಇದ್ದಾರೆ. ನಾನು ಸ್ವಾಮೀಜಿಗಳ ಹತ್ರ ನನ್ನ ಭಾಷಣದಲ್ಲಿ ಹೇಳಿದೆ, ಸ್ವಾಮೀಜಿ ಈಗ ಸ್ವಾಮೀಜಿಗಳ ಪರಿಸ್ಥಿತಿ ನಮ್ಮಿಂದ ಕಡೆಯಾಗಿದೆ, ರಾಜಕೀಯದಿಂದ ಪಡಕಿದ್ದು ಸ್ವಾಮೀಜಿಗಳದ್ದು ಆಗಿದೆ ಅನ್ನೋ ವಿಚಾರ ಫೋನ್ ಮಾಡಿದೆ ಸ್ವಾಮೀಜಿಗೆ. ಯಜ್ಞಮಿತಿಗೆ ಬೆಚ್ಚ ಆಗ್ತದೆ ಈಗ ನನ್ನನ್ನು ವೇದಿಕೆಯಲ್ಲಿ ಕೂಡಿಸಿ ನೀವು ಹೀಗೆ ಹೇಳಿದ್ರೆ ಮತ್ತೆ ನಾನು ಅದನ್ನು ಹೇಳಬೇಕಲ್ಲ. ಮೊನ್ನೆ ಪೇಪರಲ್ಲಿ ನೋಡಿ ಹೇಗಿದೆ ಸ್ವಾಮೀಜಿಗಳ ಪರಿಸ್ಥಿತಿ. ಹಾಗೆ ಯಾರನ್ನು ಹೇಳುವಂಗಿಲ್ಲ, ಎಲ್ಲಿಯೂ ಭ್ರಷ್ಟಾಚಾರ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಒಂದು ವ್ಯವಸ್ಥೆ. Navrathan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navrathan Electrical and Plumbing, opposite Sachin Traders, Main Road, Darbe, Puttur. Contact 8105973951 9481644951 9663814451 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.